ಕಾಂಗ್ರೆಸ್ ಪಕ್ಷ ಚುನಾವಣೆಯ ಸಂದರ್ಭದಲ್ಲಿ ಘೋಷಿಸಿದ 10 ಕೆಜಿ ಅಕ್ಕಿಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ ವಿಧಾನಸಭಾ ಅಧಿವೇಶನ ಆರಂಭವಾಗುವ ಮೊದಲು ಕೊಡಬೇಕು. ಇಲ್ಲದೇ ಇದ್ರೆ ಸದನದ ಒಳಗೆ ಮತ್ತು ಹೊರಗೆ ಕಾಂಗ್ರೆಸ್ನವರು ತಪ್ಪು ಮಾಹಿತಿ ನೀಡಿ ಓಟನ್ನ ಪಡೆದಿದ್ದಾರೆ ಎಂದು ಜನರಿಗೆ ತಿಳಿಸಿ 10 ಕೆಜಿ ಅಕ್ಕಿಯನ್ನ ಕೊಡುವಂತೆ ಆಗ್ರಹ ಮಾಡುತ್ತೇವೆ ಎಂದು ವಿಧಾನ ಪರಿಷತ್ ಸದಸ್ಯ ಹಾಗೂ ಮಾಜಿ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ತಿಳಿಸಿದ್ದಾರೆ. ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ 10 ಕೆಜಿ ಅಕ್ಕಿ ಕೊಡುವ ವಿಚಾರದಲ್ಲಿ ರಾಜ್ಯ ಸರ್ಕಾರವು ಕೇಂದ್ರ ಸರ್ಕಾರ ಅಕ್ಕಿ ಕೊಡುವುದಿಲ್ಲ ಎಂದು ಸುಳ್ಳು ಆಪಾದನೆ ಹೊರಿಸ್ತಾ ಇದ್ದು ಇದು ಖಂಡನೀಯ. ಕೇಂದ್ರ ಸರ್ಕಾರ 5 ಕೆಜಿ ಅಕ್ಕಿಯನ್ನ ಕೊಡ್ತಾ ಇದ್ದು ಅದರ ಸಂಪೂರ್ಣ ವೆಚ್ಚವನ್ನ ಕೇಂದ್ರವೇ ಭರಿಸುತ್ತದೆ. ಕಾಂಗ್ರೆಸ್ ಘೋಷಿಸಿದ ಅಕ್ಕಿಯನ್ನು ಎಲ್ಲಿಂದಾದರೂ ಹಣ ಕೊಟ್ಟು ಖರೀದಿಸಿ ಜನರಿಗೆ ಒದಗಿಸಬೇಕು ಎಂದು ಒತ್ತಾಯಿಸಿದರು. ರಾಜ್ಯದ ನೂತನ ಶಾಸಕರಿಗೆ ಸೋಮವಾರದಿಂದ ಆರಂಭವಾಗುವಂತಹ ತರಬೇತಿ ಶಿಬಿರಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾಗಿ ರವಿಶಂಕರ್ ಗುರೂಜಿ, ಗುರುರಾಜ್ ಕರ್ಜಗಿ, ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರನ್ನ ಆಹ್ವಾನಿಸಲು ಈ ಹಿಂದೆ ತೀರ್ಮಾನಿಸಿದಂತೆ ಸ್ಪೀಕರ್ ಯುಟಿ ಖಾದರ್ ಅವರು ನಡೆದುಕೊಡಬೇಕು. ಯಾರದ್ದೋ ಒತ್ತಡಕ್ಕೆ ಮಣಿದು ಈ ಸಂಪನ್ಮೂಲ ವ್ಯಕ್ತಿಗಳನ್ನ ಕೈ ಬಿಡಬಾರದು ಎಂದು ಕೋಟಾ ಶ್ರೀನಿವಾಸ ಪೂಜಾರಿ ತಿಳಿಸಿದರು. ನಳಿನ್ ಕುಮಾರ್ ಕಟೀಲ್ ಒಂದು ಅವಧಿ ಮೀರಿ ಬಿಜೆಪಿ ರಾಜ್ಯ ಅಧ್ಯಕ್ಷ ಹುದ್ದೆಯನ್ನ ನಿರ್ವಹಿಸಿದ್ದಾರೆ. ಮುಂದಿನ ರಾಜ್ಯ ಅಧ್ಯಕ್ಷರು ಯಾರಾಗಬೇಕು ಎಂದು ಕೇಂದ್ರದ ನಾಯಕರು ಒಗ್ಗಟ್ಟಾಗಿ ತೀರ್ಮಾನವನ್ನ ಮಾಡ್ತಾರೆ ಎಂದರು. ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ತಮ್ಮಲ್ಲಾಗಿರುವಂತಹ ಲೋಪಗಳನ್ನು ನಾವು ಭರವಸೆ ಕೊಟ್ಟು ಗ್ಯಾರಂಟಿ ಕೊಟ್ಟು ನಾವು 10 ಕೆಜಿ ಅಕ್ಕಿ ಕೊಡ್ತೇವೆ ನಿಮಗೆ ಬೇಕೋ ಬೇಡ 10 ಕೆಜಿ ಅಕ್ಕಿ ಅಂತ ಕೇಳಿ ಇವತ್ತು ಕೇಂದ್ರ ಸರ್ಕಾರದ ಮೇಲೆ ಸುಳ್ಳು ಆಪಾದನೆ ಹಾಕ್ತಿರುವಂಥದ್ದು ಅತ್ಯಂತ ಖಂಡನೀಯ. ಕರ್ನಾಟಕದಲ್ಲಿ 1,17,26,26,000 BPL ಕಾರ್ಡ್ದಾರರು, 44,500 ಲಕ್ಷ, ಹೆಚ್ಚು ಕಡಿಮೆ 1,60,00,000 ಬಡತನ ರೇಖೆಗಿಂತ ಕೆಳಗಿರುವಂಥ ಕಾರ್ಡುದಾರರಿಗೆ, ಸುಮಾರು 4 ಕೋಟಿ ಮೀರಿದಂಥ ಕನ್ನಡಿಗರಿಗೆ ಪ್ರತಿ ಒಬ್ಬ ವ್ಯಕ್ತಿಗೆ 5 ಕೆಜಿ ಅಂತೆ ಉಚಿತವಾಗಿ ಅಕ್ಕಿಯನ್ನು ನರೇಂದ್ರ ಮೋದಿಯವರ ಕೇಂದ್ರ ಸರ್ಕಾರ ಇವತ್ತು ಉಚಿತವಾಗಿ ಸರಬರಾಜು ಮಾಡ್ತಾ ಇದೆ. ಉಚಿತವಾಗಿ ಒಬ್ಬ ವ್ಯಕ್ತಿಗೆ 5 ಕೆಜಿ. ಡಿ ಕೆ ಶಿ ಅವರು ನಿನ್ನೆ ಹೇಳುವಾಗ ನಮ್ಮ ಹತ್ರ ಈಗ 5 ಕೆಜಿ ಅಕ್ಕಿ ಉಂಟು, ಇನ್ನೂ 5 ಕೆಜಿ ಕೊಡ್ತಾಯಿದ್ದು. ನಿಮ್ಮ ಹತ್ರ ಇರೋ ಅಕ್ಕಿ ಯಾವುದು? ಯಾವ ಅಕ್ಕಿಲ್ಲ. ಕೇಂದ್ರ ಸರ್ಕಾರದ ಅಕ್ಕಿನೇ ಹೇಳ್ತಾ ಇರೋದು. ನಮ್ಮಲ್ಲಿ ಅಕ್ಕಿ ಉಂಟು 5 ಕೆಜಿ ಅಂತೇಳಿ ಸಾಕಾಗ್ತಾ ಇಲ್ಲ. ಅಲ್ಲ, ಕೇಂದ್ರ ಸರ್ಕಾರ 5 ಕೆಜಿ ಅಕ್ಕಿ ಕೊಡ್ತಾ ಇದೆ. ಅದು ಮೊದಲಿಂದ ಕೊಡ್ತಾ ಇದೆ, ಈಗಲೂ ಕೊಡ್ತಾ ಇದೆ. ನೀವು ಕೂಡ 10 ಕೆಜಿಯನ್ನು ಕೊಡಲಿಕ್ಕೆ ನೀವೇನು ಮಾಡಿದ್ದೀರಿ ಅನ್ನೋದು ಜನರಿಗೆ ಹೇಳಬೇಕಾದಂಥ ಅವಶ್ಯಕತೆಗಳಿದೆ. ಈಗ ನೀವು ಹೇಳಿರುವಂಥ 10 ಕೆಜಿ ಅಕ್ಕಿ ನೀವು ಕೊಡಿ. ನೀವೇನು ಹೇಳಿದ್ದೀರಿ? 10 ಕೆಜಿ ಅಕ್ಕಿ ನೀವು ಸೆಂಟ್ರಲ್ ಕೊಡಲಿಲ್ಲ. ಆಗ ನೀವು ಹೇಳಲಿಲ್ಲ ಕೇಂದ್ರ ಸರ್ಕಾರ ಕೊಟ್ಟರೆ ನಾವು ಕೊಡ್ತೇವೆ ಅಂತ ಹೇಳಿದ್ದೀರಾ? ಯಾವ ಓಪನ್ ಮಾರ್ಕೆಟಲ್ಲಿ ಬೇಕಾದ್ರೆ ತಗೊಂಡು ಬನ್ನಿ. ನಿಮ್ಮ ಹತ್ರ ಹಣ ಇದೆ ಅಂತ ಹೇಳಿದ್ದೀರಿ, ಎಲ್ಲಿ ಬೇಕಾದ್ರೆ ತಗೊಂಡು ಬನ್ನಿ. ಬಡವರಿಗೆ ಕೊಡಬೇಕಾದಂಥ ಅಕ್ಕಿ ಕೊಡ್ತೇನೆ ಅಂತ ಹೇಳಿ ಈಗ ನಮಗೆ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಅನ್ನುವಂಥ ಸುಳ್ಳುವಾದವನ್ನು ಮಾಡಿದರೆ ಜನ ಇದನ್ನು ನಂಬೋದಿಲ್ಲ. ಆ ಕಾರಣಕ್ಕೆ ನೀವು 10 ಕೆಜಿ ಅಕ್ಕಿಯನ್ನು ಕೊಡ್ತೇವೆ ಅಂತ ಏನು ಹೇಳಿದ್ದೀರೋ ಅದು ಸದನ ಆರಂಭವಾಗುವಂಥ ಮುಂಚೆ ಕೊಡಬೇಕು. ಹಾಗೆ ಕೊಡದೇ ಇದ್ದರೆ ಸದನದ ಒಳಗೆ ಮತ್ತು ಹೊರಗೆ ನೀವು ತಪ್ಪು ಮಾಹಿತಿಯನ್ನು ಜನರಿಗೆ ಒದಗಿಸಿ ಓಟ್ ಪಡೆದಿದ್ದೀರಿ ಅನ್ನುವಂಥ ಸಾರ್ವತ್ರಿಕವಾದಂಥ ಸತ್ಯವನ್ನು ಜನರಿಗೆ ಮನವರಿಕೆ ಮಾಡಿ ಜನರಿಗೆ 10 ಕೆಜಿ ಅಕ್ಕಿ ಕೊಡಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ತೇವೆ.